ಯಾಕಂತ ಹೇಳಿದ್ರೆ ಈ ಸಿನಿಮಾದ ಬಗ್ಗೆ ಕಿಂಚಿತ್ತು ಕೂಡ ಎಳ್ಳಷ್ಟು ಕೂಡ ಯಾರಿಗೂ ಕೂಡ ಹೋಪೇ ಇರಲಿಲ್ಲ. ಈ ರೀತಿ ಕಿಕ್ಕಿರಿದ ಜನಸಂದಣಿಯೊಂದಿಗೆ ಚಿತ್ರಮಂದಿರದ ಮುಂದೆ ಹೌಸ್ಫುಲ್ ಬೋರ್ಡ್ ಹಾಕಲಾಗುತ್ತೆ, ಈ ಮಟ್ಟಕ್ಕೆ ಈ ಸಿನಿಮಾಗೆ ರೆಸ್ಪಾನ್ಸ್ ವ್ಯಕ್ತವಾಗುತ್ತೆ ಅಂತ ಹೇಳಿ ನರ್ತಕಿ ಮುಖ್ಯ ಚಿತ್ರಮಂದಿರದವರು ಕೂಡ ಅನ್ಕೊಂಡಿರ್ಲಿಲ್ಲ. ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಸೂ ಫ್ರಮ್ ಸೋ ಸಿನಿಮಾ ಕೇವಲ ನಮ್ಮ ಕರ್ನಾಟಕ ರಾಜ್ಯ ಮಾತ್ರವಲ್ಲ, ಈ ಸಿನಿಮಾ ಎಲ್ಲೆಲ್ಲ ತರ ಕಂಡಿದ್ಯೋ ಎಲ್ಲಾ ಕಡೆಗಳಲ್ಲೂ ಕೂಡ ಭರ್ಜರಿಯಾದಂತ ರೆಸ್ಪಾನ್ಸ್ ಈ ಸಿನಿಮಾಗೆ ವ್ಯಕ್ತವಾಗಿದೆ. ಹೀಗಿರ್ಬೇಕಾದ್ರೆ ಈ ಸಿನಿಮಾಗೆ ಮುಖ್ಯ ಚಿತ್ರಮಂದಿರ ಯಾವುದು ಅಂತ ಕೇಳಿದ್ರೆ ಎಲ್ರಿಗೂ ಕೂಡ ಗೊತ್ತಿರುವಂತದ್ದೇ ನರ್ತಕಿ ಮುಖ್ಯ ಚಿತ್ರಮಂದಿರ. ಆರಂಭದಲ್ಲಿ ಈ ಸಿನಿಮಾ ರಿಲೀಸ್ ಆದಾಗ ಈ ಹೊಸಬರ ಸಿನಿಮಾಗೆ ನರ್ತಕಿ ಮುಖ್ಯ ಚಿತ್ರಮಂದಿರ ಸಿಕ್ತಾ, ನರ್ತಕಿಯಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆಯಾ ಅಂತ ಒಂದಿಷ್ಟು ಮಂದಿ ಮಾತಾಡ್ತಾ ಇದ್ರು. ಆಮೇಲೆ ಗೊತ್ತಾಗಿರೋದು ಈ ಸಿನಿಮಾ ನಿಜವಾಗ್ಲೂ ಕೂಡ ನರ್ತಕಿಯಲ್ಲೇ ರಿಲೀಸ್ ಆಗುವಂತ ಸಿನಿಮಾ ಅಂತ. ಯಾಕಂತ ಹೇಳಿದ್ರೆ ಈ ಸಿನಿಮಾ ಯಾವ ಮಟ್ಟಕ್ಕೆ ಅಬ್ಬರಿಸ್ತಾ ಇದೆ, ಯಾವ ಮಟ್ಟಕ್ಕೆ ಈ ಸಿನಿಮಾ ಕನ್ನಡ ಚಿತ್ರರಂಗವನ್ನ ಬೇರೆ ಚಿತ್ರರಂಗದವರು ನೋಡುವಂತೆ ಮಾಡಿದೆ ಎಂದು. ಇರ್ಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಇವತ್ತಿನ ಈ ಎಪಿಸೋಡ್ ನಲ್ಲಿ ಈ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ಈ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಆರಂಭದಲ್ಲಿ ಈ ಸಿನಿಮಾ ತೆರೆ ಕಾಣುತ್ತೆ ಅಂದಾಗ ನರ್ತಕಿ ಚಿತ್ರಮಂದಿರದವರಿಗೆ ಕೂಡ ಈ ಒಂದು ಕಲ್ಪನೆ ಇದ್ದಿರ್ಲಿಕ್ಕಿಲ್ಲ. ಈ ಮಟ್ಟದಲ್ಲಿ ಈ ಸಿನಿಮಾ ಯಶಸ್ಸು ಕಾಣುತ್ತೆ, ಕೊಟ್ಟಿದ್ದಂತ 4 ಪ್ರದರ್ಶನ ಭರ್ತಿಯಾಗುತ್ತೆ, 5ನೇ ಪ್ರದರ್ಶನವನ್ನ ನಾವು ನೀಡಬೇಕಾಗುತ್ತೆ, ಈ ರೀತಿ ಕಿಕ್ಕಿರಿದ ಜನಸಂದಣಿಯೊಂದಿಗೆ ಚಿತ್ರಮಂದಿರದ ಮುಂದೆ ಹೌಸ್ಫುಲ್ ಬೋರ್ಡ್ ಹಾಕಲಾಗುತ್ತೆ, ಈ ರೀತಿಯಾದಂತ ಕಲ್ಪನೆಯೇ ಚಿತ್ರಮಂದಿರದವರಿಗೆ ಇದ್ದಿರ್ಲಿಕ್ಕಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಈ ರೀತಿಯಾಗಿ ಯಾರಾದ್ರೂ ಹೇಳಿದ್ರೆ ಬಿದ್ದು ಬಿದ್ದು ಹೊಟ್ಟೆ ಹುಣ್ಣಾಗುವಂತೆ ಅವರೇನಾಗ್ತಿದ್ರು ಏನೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಈ ಸಿನಿಮಾದ ಬಗ್ಗೆ ಕಿಂಚಿತ್ತು ಕೂಡ ಎಳ್ಳಷ್ಟು ಕೂಡ ಯಾರಿಗೂ ಕೂಡ ಹೋಪೇ ಇರಲಿಲ್ಲ. ಬಂದ ಪುಟ್ಟ ಹೋದ ಪುಟ್ಟ ಅನ್ನುವ ರೀತಿಯಲ್ಲಿ ಈ ಸಿನಿಮಾ ಆರಂಭದಲ್ಲಿ ಎಂಟ್ರಿ ಕೊಟ್ಟಿತ್ತು. ಅದಾದ ಬಳಿಕ ಆಗಿರೋದು ಇತಿಹಾಸ. ಈಗಾಗಲೇ ಹೇಳಿದಂತೆ ಏನೆಲ್ಲ ಆಯ್ತು ಅನ್ನೋದನ್ನ ನಾನು ಹೇಳಿದ್ದೀನಿ. ನರ್ತಕಿ ಚಿತ್ರಮಂದಿರ ಆರಂಭದಲ್ಲಿ ಈ ಸಿನಿಮಾ ಕೊಟ್ಟಿರೋದು ಕೇವಲ 4 ಪ್ರದರ್ಶನ, 10:30, 1:30, 4:15 ಹಾಗೆ ರಾತ್ರಿ 7:30 ಈ ರೆಗ್ಯುಲರ್ ಪ್ರದರ್ಶನವನ್ನೇ ನೀಡಿದ್ರು. ಆದ್ರೆ ಈ ಸಿನಿಮಾ ರಿಲೀಸ್ ಆದ ಬಳಿಕ ಸಿಕ್ಕಿರುವಂತ ಪ್ರತಿಕ್ರಿಯೆಯನ್ನ ಕಂಡಂತ ಚಿತ್ರಮಂದಿರದವರು ಅನಿವಾರ್ಯವಾಗಿ ರಾತ್ರಿ 10 ಗಂಟೆ ವಿಶೇಷ ಪ್ರದರ್ಶನವನ್ನ ಏರ್ಪಡಿಸಬೇಕಾಯಿತು. ಯಾವ ಮಟ್ಟಕ್ಕೆ ಅಂತ ಕೇಳಿದ್ರೆ ಈ ವಾರ ಕೂಡ ರಾತ್ರಿ 10 ಗಂಟೆ ಪ್ರದರ್ಶನ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ಇದೆ. ಅದು ಯಾವ ರೀತಿ ಇದೆ ಅಂತ ಕೇಳಿದ್ರೆ ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಹೌಸ್ಫುಲ್ ಪ್ರದರ್ಶನ. ವೀಕೆಂಡ್ ನಲ್ಲಂತೂ ಚಿತ್ರಮಂದಿರದ ಮುಂಭಾಗದಲ್ಲಿ ಹೌಸ್ಫುಲ್ ಬೋರ್ಡ್ ಅನ್ನ ಹಾಕಿ ಸಿನಿಮಾವನ್ನ ಪ್ರದರ್ಶನ ಮಾಡುವಂತ ಪ್ರಮೇಯ ಎದುರಾಗಿದೆ. ಅದು 2ನೇ ವಾರದಲ್ಲೂ. ಬಾಕಿಯ ದಿನಗಳಲ್ಲಿ ಬಾಲ್ಕನಿ ಅಂತೂ ಹೌಸ್ಫುಲ್ಲೇ. ಇನ್ನು ಕೆಳಭಾಗದಲ್ಲಿ ದ್ವಿತೀಯ ದರ್ಜೆ ಏನಿದೆ ಇದರಲ್ಲಿ ಮುಂದಿನ ಒಂದೆಷ್ಟು ರೋಗಳಷ್ಟು ಖಾಲಿ ಇರ್ಬೋದೇನು. ಕೆಲವೊಮ್ಮೆ ಅದು ಕೂಡ ಸಾಮಾನ್ಯ ದಿನಗಳಲ್ಲಿ ಭರ್ತಿಯಾಗುತ್ತೆ. ವೀಕೆಂಡ್ ನಲ್ಲಂತೂ ಇಲ್ವೇ ಇಲ್ಲ. ಮೊನ್ನೆ ಭಾನುವಾರ ಅಂತೂ 5ಕ್ಕೆ 5 ಪ್ರದರ್ಶನ ಕೂಡ ಸೋಲ್ಡ್ ಔಟ್ ಆಗಿತ್ತು. 2ನೇ ವಾರ 2ನೇ ವಾರದ ಪ್ರದರ್ಶನ. ಈ ಮಟ್ಟಕ್ಕೆ ಈ ಸಿನಿಮಾಗೆ ರೆಸ್ಪಾನ್ಸ್ ವ್ಯಕ್ತವಾಗುತ್ತೆ ಅಂತ ಹೇಳಿ ನರ್ತಕಿ ಮುಖ್ಯ ಚಿತ್ರಮಂದಿರದವರು ಕೂಡ ಅನ್ಕೊಂಡಿರ್ಲಿಲ್ಲ. ಫಿಲ್ ಇನ್ ದ ಬ್ಲಾಂಕ್ಸ್ ತರ ಈ ಸಿನಿಮಾವನ್ನ ಅಲ್ಲಿ ಪ್ರದರ್ಶನ ಮಾಡಿದ್ರೇನು ಗೊತ್ತಿಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಸಿನಿಮಾದಿಂದಾಗಿ ಕೇವಲ ಈ ಚಿತ್ರತಂಡ ಗೆದ್ದಿದ್ದು ಮಾತ್ರವಲ್ಲ, ಇಡೀ ಚಿತ್ರರಂಗ ಹಾಗೆ ಇಡೀ ಚಿತ್ರಮಂದಿರವನ್ನೇ ಈ ಸಿನಿಮಾ ಒಂದು ದಡ ಸೇರಿಸಿತು. ಕನ್ನಡದಲ್ಲಿ ಇತ್ತೀಚೆಗೆ ಹೇಳುವಂತ ಯಾವುದೇ ಸಿನಿಮಾ ಬಂದಿಲ್ಲ. ಈ ಮಟ್ಟದ ಹ್ಯೂಜ್ ಸಕ್ಸಸ್. ಕೊನೆಯದಾಗಿ ಬಂದಿರೋದು ಕಾಂತಾರವೇ. ಅದಾದ ಬಳಿಕ ಆ ಮಟ್ಟದಲ್ಲಿ ಪ್ರತಿಕ್ರಿಯೆ ಯಾವ ಸಿನಿಮಾಗೂ ಬಂದಿಲ್ಲ. ಹೀಗಾಗಿ ಚಿತ್ರಮಂದಿರಗಳು ಕೂಡ ತುಂಬಾನೇ ಲಾಸ್ ಅಲ್ಲಿತ್ತು. ಪರಭಾಷಾ ಸಿನಿಮಾಗಳನ್ನ ಪ್ರದರ್ಶನ ಮಾಡ್ತಾ ಇದ್ರು. ಒಂದು ದೊಡ್ಡ ಸಕ್ಸಸ್ ಕನ್ನಡ ಚಿತ್ರರಂಗ ಹಾಗೆ ಚಿತ್ರಮಂದಿರದವರು ಕೂಡ ಬೇಕಾಗಿತ್ತು. ಇವೆಲ್ಲವನ್ನ ತಂದುಕೊಟ್ಟಿರುವಂಥದ್ದು ಸೂ ಫ್ರಮ್ ಸೋ ಸಿನಿಮಾ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾಗಳು ಇದೇ ರೀತಿ ಅಬ್ಬರಿಸುವ ಬೇರೇಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಯಾಕಂತ ಹೇಳಿದ್ರೆ ಈ ಸಿನಿಮಾದ ಬಗ್ಗೆ ಕಿಂಚಿತ್ತು ಕೂಡ ಎಳ್ಳಷ್ಟು ಕೂಡ ಯಾರಿಗೂ ಕೂಡ ಹೋಪೇ ಇರಲಿಲ್ಲ. ಈ ರೀತಿ ಕಿಕ್ಕಿರಿದ ಜನಸಂದಣಿಯೊಂದಿಗೆ ಚಿತ್ರಮಂದಿರದ ಮುಂದೆ ಹೌಸ್ಫುಲ್ ಬೋರ್ಡ್ ಹಾಕಲಾಗುತ್ತೆ, ಈ ಮಟ್ಟಕ್ಕೆ ಈ ಸಿನಿಮಾಗೆ ರೆಸ್ಪಾನ್ಸ್ ವ್ಯಕ್ತವಾಗುತ್ತೆ ಅಂತ ಹೇಳಿ ನರ್ತಕಿ ಮುಖ್ಯ ಚಿತ್ರಮಂದಿರದವರು ಕೂಡ ಅನ್ಕೊಂಡಿರ್ಲಿಲ್ಲ.